ಇಲ್ಲ. ಕಿವಿ ಅರಳಿಸಿ ಕೇಳಿ ನೀವೆಲ್ಲ, ಸದ್ದಿಲ್ಲದೆ ನಡೆದಿದೆ ಯುವಕರ ಮೇಲಿನ ದಾಳಿ. ಹೋರಾಡಿ ಹೋರಾಡಿ ರಾಜ್ಯದ ರಕ್ಷಣೆಗೆ ಮೊದಲಾಗಿ, ಹೋರಾಡಿ ಹೋರಾಡಿ ನಮ್ಮ ರಾಜ್ಯದ ರಕ್ಷಣೆಗೆ ಮೊದಲಾಗಿ. ಏಳಿ ಎದ್ದೇಳಿ ಕರುನಾಡಿನ ತರುಣರೇ, ಸಿಡಿಲಾಗಿ ಕಿಡಿಯಾಗಿ ಕೆಚ್ಚೆದೆಯ ಯುವಕರೇ. ಈ ಸಲ ಜಿಲ್ಲೆಯಲ್ಲಿ ಬಹಳ ಒಳ್ಳೆಯ ಅಭ್ಯರ್ಥಿಗಳನ್ನು ತಂದಿದ್ದಾರೆ. ನಿಜವಾಗಿ ಭರತ್ ಶೆಟ್ಟಿಯವರು ಸ್ನೇಹಮಯಿ, ಎಲ್ಲ ಜನರ ಬಗ್ಗೆ ಒಳ್ಳೆ ತಿಳಿದವರು, ಒಬ್ಬರು ಡಾಕ್ಟರ್ ಆಗಿರೋದ್ರಿಂದ ಜನರ ಬಗ್ಗೆ ತುಂಬ ಕಾಳಜಿ ಉಳ್ಳವರು. ನಮಗೆ ಸಂತೋಷ ಹಾಗೂ ಹೆಮ್ಮೆ ಆಗ್ತಾ ಇದೆ. BJP ಒಳ್ಳೊಳ್ಳೆ ಅಭ್ಯರ್ಥಿಗಳನ್ನು, ಅಡ್ವೊಕೇಟನ್ನು, ಡಾಕ್ಟರ್ಸನ್ನು, ತುಂಬ ವಿದ್ಯಾವಂತರನ್ನು ಆರಿಸಿದೆ. ಜನರ ಹಿತವನ್ನು ಕಾಯುವಂಥ ಪ್ರತಿನಿಧಿಗಳನ್ನು ನಮಗೆ ನೀಡಿದೆ. ನಾವು ಸಂತೋಷ ಪಡ್ತೀವಿ. ಅಂಥವರನ್ನು ನಮ್ಮ ಪ್ರತಿನಿಧಿಗಳಾಗಿ ಹಾಗೆ ಆರಿಸಿ ಬರ್ತಾರೆ ಅನ್ನೋ ದೃಢ ನಂಬಿಕೆ ನಮಗಿದೆ. ನಾವು BJP ಎಲ್ಲ ಸಿಲೆಕ್ಷನ್, ಎಲ್ಲ ಅಭ್ಯರ್ಥಿಗಳ ಆಯ್ಕೆಯ ಬಗ್ಗೆ ತುಂಬ ಹೆಮ್ಮೆ ಪಡ್ತೀವಿ. ಕಾಂಗ್ರೆಸ್ ಅಧಿಕಾರದ ಸಮಯದಲ್ಲಿ ಹಿಂದೂ ಯುವಕರ ಮೇಲೆ ಬಹಳ ದಬ್ಬಾಳಿಕೆ ಆಯಿತು. ನಾವು ತಾಯಂದಿರು ಮಕ್ಕಳ ಹಿತವನ್ನು ಬಯಸ್ತೀವಿ. ನಮ್ಮ ಯುವ ಜನತೆ ಸುರಕ್ಷಿತವಾಗಿರಬೇಕು. ಅದಕ್ಕಾಗಿ ನಾವು ಮಹಿಳೆಯರೆಲ್ಲ BJPಗೆ ಮತವಿತ್ತು ನಮ್ಮವರನ್ನು ಆರಿಸಬೇಕು ಅಂತ ಬಯಸ್ತೀವಿ. ಅದನ್ನೇ ಮತ್ತು ಜೊತೆಗೆ ನಮ್ಮ ಅಭಿವೃದ್ಧಿ ಆ ಬಗ್ಗೆಯೂ ಗಮನ ಹರಿಸಿದ್ದೀವಿ. ಅದನ್ನೇ ಮುಂದಿಟ್ಟುಕೊಂಡು ಮತ ಯಾಚಿಸ್ತಾ ಇದ್ದೀವಿ. ನಮ್ಮ ಸುರಕ್ಷತೆ ಬಗ್ಗೆ ಕೂಡ, ಮಹಿಳಾ ಸುರಕ್ಷತೆ ಬಗ್ಗೆ ಕೂಡ ಗಮನ ಹರಿಸಿದ್ದೀವಿ. ಹಾಗೆ ನಮಗೊಂದು ಸುಭದ್ರ ಸುರಕ್ಷತೆಯುಳ್ಳ ಸರ್ಕಾರ ಬೇಕು ಅನ್ನೋದು ನಮ್ಮ ಅಭಿಪ್ರಾಯ. He's done his work to his capacity and to the maximum, and we dental fraternity feel very proud, seeing him there. We've seen him grown, from a student to a staff to a principal, and whatever work he's done towards the society or towards in fact even to the patients, his treatment, the way he's been serving them, I think the same kind of service can be expected from him towards the society. And we stand here so proud we are that somebody from our field has been selected for this esteemed position. And I think all of us out there need to support him. Please do support him. From this I feel from our dental fraternity, medical fraternity, all of us do appeal to each one of you all to please vote for Dr. Y. Bharat Shetty. ಇವತ್ತು ಡಾಕ್ಟರ್ ಭರತ್ ಶೆಟ್ಟಿಯವರು ಮಂಗಳೂರು ಉತ್ತರ ಕ್ಷೇತ್ರದಿಂದ, ವಿಧಾನಸಭಾ ಕ್ಷೇತ್ರದಿಂದ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಇವರು ಮೂಲತಃ ಡಾಕ್ಟರಾಗಿ, ವೈದ್ಯರಾಗಿ, ಮುಂದೆ ಸೆನೆಟ್ ಸದಸ್ಯರು, ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಸೆನೆಟ್ ಸದಸ್ಯರಾಗಿ, ಸಿಂಡಿಕೇಟ್ ಸದಸ್ಯರಾಗಿ ಹಾಗೂ ವೈಸ್ ಪ್ರೆಸಿಡೆಂಟ್ ಆಗಿ ಡೆಂಟಲ್ ಕೌನ್ಸಿಲ್ ಆಫ್ ಇಂಡಿಯಾದಲ್ಲೂ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರ ಸೇವೆಯನ್ನು ಮೆಚ್ಚಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಮತ್ತು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ BS ಯಡಿಯೂರಪ್ಪನವರು ಇವರಿಗೆ ಅಭ್ಯರ್ಥಿಯಾಗಿ ಒಂದು ಘೋಷಣೆಯನ್ನು ಕೊಟ್ಟಿದ್ದಾರೆ. ಇವರು ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ, ಹಾಗೆ ಮುಂದಿನ ದಿನಗಳಲ್ಲೂ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ ಹೊಂದಿದೆ. ಆಮೇಲೆ ನಾನು ಮಂಡ್ಯದಿಂದ ಡಾಕ್ಟರ್ ಸದಾನಂದ್ ಅವರು ನಮ್ಮ ಏನು ಮಂಡ್ಯದಲ್ಲಿ ಇರುವಂತಕ್ಕಂಥ ಮಂಗಳೂರು ಜನಗಳಿಗೂ ಅವ್ರಿಗೂ ಹೇಳಿ ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದಿನ ದಿನಗಳಲ್ಲಿ ನಾವು ಇಲ್ಲಿ ಬಂದು ಒಂದು ಹಲವಾರು ಜನಗಳು ಇಲ್ಲಿ ಬಂದು ನಾವು ಕ್ಯಾಂಪೇನನ್ನು ಮಾಡ್ತೀವಿ. ಹಾಗೆ ನಮಗೆ ಈ ಒಂದು ನಾನೇನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಖಂಡಿತವಾಗ್ಲೂ ಭಾರಿ ಮತಗಳಿಂದ ಇವರು ನಮ್ಮ ಡಾಕ್ಟರ್ ಭರತ್ ಶೆಟ್ಟಿ ಅವರು ಗೆಲ್ತಾರೆ ಮತ್ತು ವಿಧಾನಸಭೆಗೆ ಹೋಗ್ತಾರೆ ಅನ್ನುವ ಒಂದು ವಿಶ್ವಾಸ, ನಮ್ಮ ಆತ್ಮವಿಶ್ವಾಸ ನಮಗಿದೆ. ಕರಾಳ ರಾತ್ರಿ ಕಳೆದು ಕುರುಡಾದ ಕಂಗಳಲ್ಲೂ ಮತ್ತೆ ಕಾಂತಿ ಮೂಡಲಿ. ಜಾತಿ ಭೇದ ಮೀರಿ ಧರ್ಮದತ್ತ ಈ ಚಳುವಳಿ ಒಂದೇ ಮಾತರಂ ಮಂತ್ರ ಘೋಷ ಒಳಗಲಿ. ನಮಸ್ಕಾರ, ಯಾನ್ ಡಾಕ್ಟರ್ ಅಕ್ಷಯ್ ಶೆಟ್ಟಿ ಪಂಡಿತ್. ಯಾನಿನಿ ಭರತ್ ಶೆಟ್ಟರಿಗೋಸ್ಕರ ಬೆಂಗಳೂರದು ಬೈದೆ ನಾರಾಯಣ ಹೃದಯಾಲಯ ವರ್ಕ್ ಮಲ್ಪುನು ಆಂಡಲ ಭರತ್ ಶೆಟ್ಟರ್ನ ಒಂಜಿ ಕಾರ್ಯವೈಖರಿ ಅರ್ನ ಬಡವರ್ನ ಉಂದುಪ್ಪುನ ಅರ್ನ ಒಂಜಿ ಬಡವರ್ನ ತುಜಿಪವನ ಒಂಜಿ ಕಾಳಜಿ
ಯುವಕರನ್ನ ತೋಜಿಪಾನ ಕಾಳಜಿ ಪಂಡ ಒಂಜಿ ಎಜುಕೇಟೆಡ್ ಜನಕ್ಕುಲು ಇನಿ ನಮ್ಮ ರಾಜಕೀಯ ಒಂದೇಕ್ಕೆ ಬರೋಡು ಎಜುಕೇಟೆಡ್ ಮಕ್ಕಳು ಬರ್ತದೆ ಅಕ್ಲೆಗೆ ಜನಕ್ಕಲ್ನ ಕಷ್ಟಲು ಅರ್ತದೆ ಪಂಡ ಖಾಲಿ ದುಡ್ಡು ಮಲ್ಪರ ಮಾತ್ರ ಬರ್ಪಿನತ್ತೆ ನಮ್ಮ ಎಜುಕೇಷನ್ ಒಂದು ಮಲ್ತದೆ ಒಂಜಿ ನಮ್ಮ ಒಂಜಿ ದುಂಬು ಕೊನೋಡು ನಮ್ಮ ಒಂದೇನೆ ಇಂಚಿನೇ ಪ್ರಾಬ್ಲಮ್ಸ್ ಇತ್ತನಲ್ಲ ಜನಗಳ ಸ್ಪಂದಿಸಾದ ಖಾಲಿ ಎಂಕುಲು ಆ ಏರಿಯಾದಾಗೆಲ್ಲ ಸ್ಪಂದಿಸಾದ ಅಗಲ ತೂವಂದೆ ಒಂದು ಮಲ್ಪಂದು ಅಂಚತ್ತೆ ನಮ್ಮ ಆಯ್ನಾತ್ ಕಾಳಜಿ ತುಜಿಪಾದ ಜನಕ್ಲೆಗೆ ಇಂಜಿನ ಪ್ರಾಬ್ಲಮ್ಸ್ ಉಂಟು ಅವೇನು ಪಂಡ ಎಂಗ್ಲೆ ಪರ್ಸ್ನಲ್ ಅದು ಗೊತ್ತುಂಡು ಭರತ್ ಶೆಟ್ಟರ್ನ ಒಂದು ಕಾರ್ಯವೈಖರಿ ಎಂಚ ಅದಕ್ಕೋಸ್ಕರ ಎಂಕುಲು ಎಂಗೆಲ್ಲ ಕೆಲಸ ಕಾರ್ಯಾಲಯನ ಪೂರ ಬುಡ್ದು ಇನಿ ಸಹಸ್ರಾರು ಜನಕ್ಕುಲು ಪೂರ ಬೈದೇರು ಮಾತಾ ಕಡೆ ಇಲ್ಲ ಇಡೀ ಆಲ್ ಓವರ್ ಕೆಲವರು ಮುಂಬೈದು ಬೈದೇರು ಕೆಲವರು ಬೆಂಗಳೂರು ಬೈದೇರು ಮಂಡ್ಯದ ಬೈದೇರು ಮೈಸೂರು ಬೈದೇರು ಆಲ್ ಓವರ್ ಇಂಡಿಯಾದ ಪೂರ ಬೈದೇರು ಜನಕ್ಕುಲು ಭರತ್ ಶೆಟ್ಟರ್ಗೆ ಸಪೋರ್ಟ್ ಮಲ್ಪರೆ ದಾಬಣ್ಣ ಭರತ್ ಶೆಟ್ಟಿ ಬಂಪಿನೊಂದು ವ್ಯಕ್ತಿ ಆತ ಕೆಲಸ ಮಲ್ತೊಂದುಲ್ಲೇರು ಮಲ್ಪೇರು ಬಂಪಿನೊಂಜಿ ಕಾನ್ಫಿಡೆನ್ಸ್ ಆಗ್ಲೇಗುಂಡು ಅಂಚಾದ ಇತ ಮೋದಿ ಇಂಡಿಯಾ ಬದ್ದು ಮಸ್ತ್ ಇಂಪ್ರೂವ್ಮೆಂಟ್ಸ್ ಮಲ್ತೊಂದುಲ್ಲೇರು ಎಜುಕೇಟೆಡ್ ಪಬ್ಲಿಕ್ ನಕುಲು ಮಸ್ತ್ ಇದೆ ಕಾನ್ಸಂಟ್ರೇಟ್ ಮಲ್ತೊಂದುಲ್ಲೇರು ಎಂಕಲಂಜನ ಯಂಗ್ಸ್ಟರ್ ನಕುಲು ಮಸ್ತ್ ಜನ ಬರೋದಿಲ್ಲ ದಾಬಣ್ಣ ಮೋದಿ ಇಂತೂದು ಇತ ಮೂಲ ಕುಡ್ಲಾಡು ಮಂಗಳೂರು ನಾಡ್ದು ಭರತ್ ಶೆಟ್ಟರ್ ಇಂತೂದು ಮಸ್ತ್ ಜನ ಸೇರೊಂದುಲ್ಲೇರು ಡಾಕ್ಟರ್ ನಕುಲು ಆವಡು ಇಂಜಿನಿಯರ್ ನಕುಲು ಆವಡು ಏರೇರು ಪೂರ ಬಿಜೆಪಿ ಪಕ್ಷಕ್ಕೂ ಇದನ್ನ ಸಪೋರ್ಟ್ ಅಕುಲು ಪೂರ ಮಲ್ತಂದ್ರೆ ದಯ ಬಂಡ ಆ ವ್ಯಕ್ತಿ ಭರತ್ ಶೆಟ್ಟಿ ಬಂದಿನ ವ್ಯಕ್ತಿಗೋಸ್ಕರ ಇನ್ನು ಮಸ್ತ್ ಜನ ಸಪೋರ್ಟ್ ಮಲ್ತಂದ್ರೆ ಯಾನ್ ಪ್ರೇಕ್ಷಕರ ವಿನಂತಿ ಮಲ್ತೊಂದು ಮಂಡ ನಿಕುಲ್ನ ಪೂರ ಅಂಚೆನೆ ಎಜುಕೇಟೆಡ್ ಪಬ್ಲಿಕ್ ನಕುಲು ಪೂರ ಅಕಲ್ನ ಒಂಜಿ ನಾನೊಂಜಿ 15 ದಿನ ಕೆಲಸ ಕಾರ್ಯ ಬರೋದು ಬಿಡ್ದು ಪೂರ ಬತ್ತದು ಭರತ್ ಶೆಟ್ಟರನ್ನು ಗೆಂದಿಸೋದಕ್ಕೆ ಬಿಜೆಪಿನ ಜಯ ಮಲ್ಕೊಂಡು ಬಂಡದು ನನ್ನ ವಿನಂತಿ. नमस्ते, मैं डॉक्टर तिलक हूँ, महाराष्ट्र हिंगोली मराठवाड़ा रीजन से आया हुआ हूँ. हमारी पंतप्रधान श्री नरेंद्र मोदी जी और राष्ट्रीय अध्यक्ष श्री अमित शाह जी के हाथ मजबूत करने के लिए डॉक्टर वाई भरत शेट्टी को मंगलोर नॉर्थ के उत्तर उम्मीदवार करके भारतीय जनता पार्टी को संपूर्ण बहुमत से जिताने की क्षमता और शक्ति से इस नागरिक लोग और भारत देश के लिए अपना एक उम्मीदवार होके आमदार होके और खासदार होके हमारी नेता बन के डॉक्टर भरत शेट्टी जी कर्नाटक असेंबली में पहुंचेंगे. ये संपूर्ण बहुमत से पहुंचेंगे भारतीय जनता पार्टी के लिए. ಬದುಕೆ ಹಸನಾಗುವ ಸಮಯ ಸಾವಧಾನ ಓ ಭಾರತೀಯ ಬದುಕೆ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿ ಆಶೀರ್ವಾದ ತೆಗೆದುಕೊಂಡು ಅಲ್ಲಿಂದ ಮೆರವಣಿಗೆ ಮೂಲಕ ಒಂದು 5-6 ಸಾವಿರ ಜನ ಕಾರ್ಯಕರ್ತರೊಂದಿಗೆ ಮೆರವಣಿಗೆ ಮೂಲಕ ನಮ್ಮ ಕ್ಷೇತ್ರ ಎಂಡಾಗ್ತದೆ AID ಮೂಲಕ ಬಂದು ಅಲ್ಲಿಂದ ಇಲ್ಲಿಗೆ ಕಾರ್ನಲ್ಲಿ ಬಂದಿದ್ದೇವೆ. ಒಂದೇ ಕಾರ್ನಲ್ಲಿ ನಾಮಪತ್ರ ಹಂಚಿಕೆ ಬಂದಿದ್ದೇವೆ. ಹಿರಿಯರಾದಂಥ ರುಕ್ಮಾಯಿ ಪೂಜಾರಿಯವರು, ಮಾಜಿ ಮೇಯರ್ ಆದಂಥ ರಜನಿ ದುಕ್ಕಣ್ಣನವರು, ಮಾಜಿ ಮೇಯರ್ ಆದಂಥ ಗಣೇಶ್ ಅವರು, ರತ್ನಾಕರಣನವರು ಎಲ್ಲರೊಂದಿಗೆ ಸೇರಿ ಪಕ್ಷದ ಹಿರಿಯರೊಂದಿಗೆ ಸೇರಿ ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ಈಗ ಬಂದಿದ್ದೇವೆ. 12ರಿಂದ 12:30ವರೆಗೆ ಸಮಯವನ್ನು ಮುಹೂರ್ತವನ್ನು ತೆಗೆದುಕೊಂಡು ಆ ಮುಹೂರ್ತದಲ್ಲಿ ಶುಭ ಮುಹೂರ್ತವನ್ನು ಹಾಕಬೇಕು ಅನ್ನೋ ಆಸೆಯಿಂದ ಇಲ್ಲಿಗೆ ತಲುಪಿದ್ದೇವೆ. ಹಿಂದೆಯೂ BJP ಅಭ್ಯರ್ಥಿ ಇದ್ದಾಗ ಒಳ್ಳೆಯ ರೀತಿಯ ಕೆಲಸ ಕಾಮಗಾರಿಗಳೆಲ್ಲ ಆಗಿದೆ. ಪುನಃ ಅದೇ ರೀತಿಯ ಕೆಲಸವನ್ನು BJPಯಿಂದ ಮೋದಿಯವರ ಮಂತ್ರ ಏನಿದೆ ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಡೆವಲಪ್ಮೆಂಟ್ ಎಜೆಂಡಾನ ಹಿಡಿದುಕೊಂಡು, ಯಾಕಂದರೆ ಸುರತ್ಕಲ್ ಯಾವ ರೀತಿಯಲ್ಲಿ ಬೆಳೆಗಳಿಗೆ ಆಗಬೇಕಿತ್ತು, ಸುರತ್ಕಲ್ ಮಂಗಳೂರು ನಗರ ಉತ್ತರ ಎಲ್ಲ ಪ್ರದೇಶದಲ್ಲಿ ಯಾವ ರೀತಿಯ ಡೆವಲಪ್ಮೆಂಟ್ ಇನ್ಫ್ರಾಸ್ಟ್ರಕ್ಚರನ್ನು ಆಗಬೇಕಿತ್ತು, ಆಗಲಿಲ್ಲ. ಅದನ್ನು ಪೂರೈಸುವಂಥ ಇನ್ಫ್ರಾಸ್ಟ್ರಕ್ಚರನ್ನು ಕೊಟ್ಟು ಹಲವಾರು ಯೋಜನೆಗಳನ್ನು ನಾವು ಹಾಕ್ಕೊಂಡಿದ್ದೇವೆ. ಯುವಕರಿಗೆ ಜಾಬ್ ಆಪರ್ಚುನಿಟೀಸಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ಕೊಂಡಿದ್ದೇವೆ. ನಮ್ಮ ಕ್ಷೇತ್ರಕ್ಕೆ, ನಮ್ಮ ಕ್ಷೇತ್ರ ವ್ಯಾಪ್ತಿಗಾಗಿ ಒಂದು ವಿಷಯಗಳನ್ನು ನಾವೀಗ ಪ್ರಿಂಟ್ ಮಾಡ್ತಿದ್ದೇವೆ. ನಾವು ಏನೆಲ್ಲ ಯೋಜನೆಯನ್ನು ಮಾಡಬೇಕು. ಎಲೆಕ್ಷನ್ ಬರ್ತದೆ ಹೋಗ್ತದೆ, ಎಲೆಕ್ಷನ್ ಗೆಲ್ಲುವುದು ಕಾರ್ಯಕರ್ತರೆಲ್ಲ ಕೆಲಸ ಮಾಡಿ ಗೆದ್ದ ಮೇಲೆ ನಾವು ಯಾವ ರೀತಿಯ ಕೆಲಸ ಮಾಡಬೇಕು, ಜನರಿಗೆ ಯಾವ ರೀತಿಯ ಸ್ಪಂದನೆ ಮಾಡಬೇಕು, ಅದ್ರ ಬಗ್ಗೆ ಎಲ್ಲ ಯೋಜನೆಗಳನ್ನು ನಾವು ಹಿರಿಯರೊಟ್ಟಿಗೆ ಕುಳಿತುಕೊಂಡು ಮಾಡಿದ್ದೇವೆ. ಎಲ್ಲ ಸಿದ್ಧತೆಗಳನ್ನು ಮಾಡಿದ್ದೇವೆ. ನಮ್ಮ ಏನು ಪ್ಲ್ಯಾನ್ ಇದೆ, ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಿಂಗ್ ಇರ್ಬೋದು, ಬೇರೆ ಎಲ್ಲ ರೀತಿಯ ಚರಂಡಿ ಯೋಜನೆ ಇರ್ಬೋದು, ಎಲ್ಲ ಎವ್ರಿಥಿಂಗ್ ಅದಕ್ಕೆ ಪ್ಲ್ಯಾನನ್ನು ಮಾಡಿ ಅದನ್ನು ಹೊರಗೆ ತರಲಿಕ್ಕಿದ್ದೇವೆ, ಜನರ ಮುಂದಿಡ್ತೇವೆ. ನಾವು ಬಂದರೆ ಯಾವ ರೀತಿಯ ಕೆಲಸಗಳನ್ನು ನಮ್ಮ ಕ್ಷೇತ್ರಕ್ಕೆ ಮಾಡಲಿಕ್ಕಿದ್ದೇವೆ ಅನ್ನೋದು. ಹೊಸತು ಎಲ್ಲ ವಿಷಯ ಭವಿತವ್ಯಕ್ಕೆ ನವ ಭಾಷ್ಯ ಭರವಸೆಯ ಬೆಳಕೆ ಮೋದಿ 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 ಭರವಸೆಯ ಬೆಳಕೆ ಮೋದಿ 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 ಸಡಿಲಾಗದ ಭರವಸೆಯೇ ಬಿಜೆಪಿ. ಮಂಗಳೂರು ಉತ್ತರದ ಒಬ್ಬ ಮತದಾರ ನಾನು. BJPಯಿಂದ ಈ ಬಾರಿಯ ಚುನಾವಣೆಗೆ ಮಂಗಳೂರು ಉತ್ತರ ಕ್ಷೇತ್ರಕ್ಕೆ ಒಬ್ಬ ಉತ್ತಮ
ಯುವ ನಾಯಕರಾಗಿರುವ ಹಾಗೂ ಉತ್ತಮ ವಿದ್ಯಾಭ್ಯಾಸ ಹೊಂದಿರುವ ಡಾಕ್ಟರ್ ಭರತ್ ಶೆಟ್ಟಿಯವರನ್ನು ಆಯ್ಕೆ ಮಾಡಿರುವ ತುಂಬ ಸಂತೋಷದ ವಿಷಯ ನನಗೆ. ಇವರು ವೃತ್ತಿಯಿಂದ ವೈದ್ಯನಾಗಿ ಹಾಗೂ ಶಿಕ್ಷಕನಾಗಿ ಸೇವೆ ಸಲ್ಲಿಸುತ್ತಾ ಇರ್ತಾರೆ ಮಂಗಳೂರಿನ ಒಂದು ಖ್ಯಾತ ಆಸ್ಪತ್ರೆಯಲ್ಲಿ. ತುಂಬ ಸ್ನೇಹಜೀವಿ ಉಳ್ಳವ ಮನುಷ್ಯ ಇವರು. ಹಾಗಾಗಿ ನಮ್ಮ ಕ್ಷೇತ್ರದ ಎಲ್ಲ ಸಮಸ್ಯೆಗಳಿಗೆ ಹಾಗೂ ಎಲ್ಲರ ಕಷ್ಟಕ್ಕೆ ಸ್ಪಂದಿಸುತ್ತಾರೆ ಅಂತ ಭರವಸೆ ನನಗಿದೆ. ಮತ್ತು ಈ ಬಾರಿಯ ವಿಧಾನಸಭೆಗೆ ಇವರು ಆಯ್ಕೆಗೊಂಡರೆ ನಮ್ಮ ಕ್ಷೇತ್ರಕ್ಕೆ ಹೆಚ್ಚಿನ ಅಭಿವೃದ್ಧಿಯನ್ನು ಖಂಡಿತವಾಗಿಯೂ ನಿರೀಕ್ಷಿಸಬಹುದು. ಹಾಗಾಗಿ ಮಂಗಳೂರು ಉತ್ತರ ಕ್ಷೇತ್ರದ ಎಲ್ಲ ಮತದಾರರು ಸೇರಿ ಬಹುಮತದಿಂದ ಇವರನ್ನು ಗೆಲ್ಲಿಸಬೇಕೆಂಬ ನಂದೊಂದು ವಿನಂತಿ. ಬನ್ನಿ ಸೇರಿರೆಲ್ಲ, ಜೊತೆಯಲ್ಲಿ ಸಾಗಿರೆಲ್ಲ, ಇದು ಪರಿವರ್ತನ ಯಾತ್ರೆ, ಬೆಂಬಲ ನೀಡಿರೆಲ್ಲ, ಶುಭವನ್ನು ಕೋರಿರೆಲ್ಲ, ಇದು ಪರಿವರ್ತನ ಯಾತ್ರೆ. ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರಕ್ಕೆ ಈ ಬಾರಿ ಗೆಲ್ಲುವ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಅವರು ವೃತ್ತಿಯಲ್ಲಿ ಡಾಕ್ಟರ್ ಆಗಿ ಇದ್ದುಕೊಂಡು ಹಲವಾರು ವರ್ಷಗಳಿಂದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿ ಇದ್ದುಕೊಂಡು ಇಡೀ ಮಂಗಳೂರು ನಗರ ಉತ್ತರ ಕ್ಷೇತ್ರದಾದ್ಯಂತಹ ಓಡಾಡಿಕೊಂಡು ಸಾಧಾರಣವಾಗಿ ಇರುವಂತಹ ಎಲ್ಲ ಬೂತ್ಗಳಲ್ಲಿ ಎಲ್ಲ ಕಾರ್ಯಕರ್ತರಿಗೆ ಮನಮುಟ್ಟುವಂತೆ ಇದ್ದುಕೊಂಡು ಅವರೊಡನೆ ಆತ್ಮೀಯತೆ ಇದ್ದುಕೊಂಡು ಅವರು ಪಕ್ಷಕ್ಕಾಗಿ ಹಗಲಿರಲು ಶ್ರಮಿಸಿ ಇಡೀ ಉತ್ತರ ಕ್ಷೇತ್ರದಲ್ಲಿ ಮಗದೊಮ್ಮೆ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಲಿಕ್ಕೆ ಸೇನೆಯನ್ನು ರೆಡಿ ಮಾಡಿದ್ದರು. ಹಾಗಿರುವಾಗ ಪಕ್ಷ ಏನು ತೀರ್ಮಾನ ತೆಗೆದುಕೊಂಡಿದೆ ಅದರಲ್ಲಿ ನೋಡಿ, ಒಂದು ಸ್ಪರ್ಧೆ ಅಂತ ಹೇಳಿದ ಕೂಡಲೇ ಎಲ್ಲರೂ ಇರ್ತಾರೆ ಆಕಾಂಕ್ಷಿಗಳು. ಈಗ ಉದಾಹರಣೆಗೆ ಒಂದು ವೇಳೆ ನಿನ್ನೆ ನಮ್ಮ ಅಧ್ಯಕ್ಷರಿಗೆ ಟಿಕೆಟ್ ಸಿಗದೆ ಬೇರೆ ಯಾರಿಗೂ ಸಿಕ್ತಿದ್ರೂ ಕೂಡ ಅಧ್ಯಕ್ಷರು ನೇರವಾಗಿ ಬಂದು ಚುನಾವಣಾ ಕಣದಲ್ಲಿ ಧುಮುಕಿ ಯಾರ ಪಕ್ಷದ ಅಭ್ಯರ್ಥಿ ಅಂತ ಘೋಷಣೆ ಆಗಿದೆ ಅವರಿಗೆ ಕೆಲಸ ಮಾಡಲೇಬೇಕಾಗ್ತದೆ. ಇದರಲ್ಲಿ ನಾವು ಅದನ್ನು ನಮಗೆ ವೈಮನಸ್ಸು ಅಂತ ಹೇಳುವಂಥ ಪ್ರಶ್ನೆಯೇ ಇಲ್ಲ. ಹಾಗಿರುವಾಗ ಆ ಒಂದು ವಿಜಯಲಕ್ಷ್ಮಿ ಇವರಿಗೆ ಉಳಿದಿದ್ದಾಳೆ. ಇವತ್ತು ಭರದ್ವಾಜ್ ಶೆಟ್ಟಿ ಅವರಿಗೆ ಕೆಲಸ ಮಾಡ್ತಾ ಇದ್ದೇವೆ. ಇನ್ನು ನಾಳೆ ಮುಂದಕ್ಕೆ ಯಾರು ಅಭ್ಯರ್ಥಿ ಆದರೂ ಇವನ್ ಸತ್ಯಜಿತ್ ಸುರತ್ಕಲ್ ಅವರಿಗೆ ಟಿಕೆಟ್ ಬರುವ ಸರಿ ಕೊಟ್ಟರೂ ಕೂಡ ನಾವು ಅವರಿಗೆ ಕೆಲಸ ಮಾಡ್ತೇವೆ. ಇಲ್ಲಿ ನಮ್ಮದು ಯಾವುದು ಪಕ್ಷ ಚಿಂತನೆ ಅಲ್ಲದೆ, ಕಮಲ ಅಲ್ಲದೆ, ಮೋದಿ ಅಲ್ಲದೆ, ನಾವು ವ್ಯಕ್ತಿಗತವಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ಯಾರಿಲ್ಲ. ಪಕ್ಷಕ್ಕೋಸ್ಕರ ನಾವು ದುಡಿಯೋರು, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು. ಎಲ್ಲೂ ಕಡೆ ನಮ್ಮಲ್ಲಿ ವೈಮನಸ್ಸು ಕೂಡ ಇಲ್ಲ. ಎಲ್ಲರೂ ನಾವು ಒಟ್ಟಾಗಿ ಈ ಸರಿ ಏನು ಇಲ್ಲಿನ ಶಾಸಕರು ನಡೆಸಿದಂತಹ ದುರಾಡಳಿತ, ಭ್ರಷ್ಟಾಚಾರ ಹಾಗೂ ನಮ್ಮ ಯುವಕರ ಮೇಲೆ ಹೆಕ್ಕಿ ಮುಟ್ಟಿದ ಕಡೆ ಖಾಲಿ ಮುಟ್ಟಿದ ತಕ್ಷಣ 307 ಕೇಸ್ ಹಾಕ್ಕೊಂಡು ನಮ್ಮ ಹುಡುಗರ ಮೇಲೆ ಏನು ಗೂಂಡಾ ಆ್ಯಕ್ಟ್ಗಳು ಏನೆಲ್ಲ ಮಾಡಿದ್ದಾರೆ, ಇದಕ್ಕೆ ಪ್ರತ್ಯುತ್ತರ ಈ ಹಿಂದೂ ಸಮಾಜ ಈ ಸರಿಯ ಚುನಾವಣೆಯಲ್ಲಿ ಕೊಟ್ಟೇ ಕೊಡ್ತದೆ ಎಂಬಂಥ ಮಾತನ್ನು ನಿಮಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕನ್ನಡ ನಾಡು ಉಳಿಸಲು ಯಾತ್ರೆ. ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರಕ್ಕೆ ಬಿಜೆಪಿ ಅಭ್ಯರ್ಥಿಯಾದ ಆಯ್ಕೆಯಾಯಿನ ಭರತ್ ಶೆಟ್ಟಿಗೆ ಎಂಕ್ಲ್ ಫಸ್ಟ್ ಅಭಿನಂದನೆ ಪನೊಂದಿಲ್ಲ. ಪನ ಅರ್ನೇಡ್ದು ಎಂಕಲ್ ಮಸ್ತ್ ಸೇವೆ ನಿರೀಕ್ಷಣೆ ಮಾಡ್ತೊಂದಿಲ್ಲ. ಅವರೊಂದು ಸೂಕ್ತ ಅಭ್ಯರ್ಥಿ ಅರೇನ ಆಯ್ಕೆ ಮಲ್ದಿನ ಅಮಿತ್ ಶಾ ಬಕ್ಕ ಟೀಮ್ಗಳ ಎಂಕಲ್ ಫಸ್ಟ್ ಅದು ಅಭಿನಂದನೆ ಪನೊಂದಿಲ್ಲ. ಅಂಚನೆ ಎಂಕ್ಲಿಗೆ ಒಂಜಿ ಅಭ್ಯರ್ಥಿ ಆದ ಈ ಸಲ ಎಡ್ಡೆ ಎಜುಕೇಟೆಡ್ ಬೋಡಿತ್ತದು ಪನ್ನಗ ಒಂಜಿ ಎಜುಕೇಟೆಡ್ ಪಂಡ ಆರು ಖುದ್ದು ಡಾಕ್ಟ್ರ್ ಇಲ್ಲ. ಎಜುಕೇಟೆಡ್ ಪಂಡ ಅರೆಗೊಂಜಿ ಪ್ರತಿ ಒಂಜಿ ಕೆಲಸದಲ್ಲ ಒಂಜಿ ಶಿಕ್ಷಣದ ಬಗ್ಗೆ ಎಲ್ಲ ಅಥವಾ ಸ್ಥಳೀಯ ಸಮಸ್ಯೆದ ಬಗ್ಗೆ ಎಲ್ಲ ಎಡ್ಡೆ ಅರೆ ಗೊತ್ತುಪುಂಡು. ಅಂಚಾದು ಎಡ್ಡೆ ಅಭ್ಯರ್ಥಿ ಯಾರು ಬಕ್ಕ ನನ್ನೊಂಜಿ ವಿಷಯ ಪಂಡ ಎಂಕ್ಲು ಓಹಂಡಲ ಟ್ರೀಟ್ಮೆಂಟಿಗೆ ಎ ಜೆ ಆಸ್ಪತ್ರೆ ಪೋನಾಗ ಎಂಕ್ಲಿಗೆ ಕಾಸು ಮಿನಿ ಅಲ್ಪ ರೇಟ್ ಜಾಸ್ತಿ ಬಿಲ್ ಮಿನಿ ಜಾಸ್ತಿ ಆಂಡ ಅಲ್ಪ ಎಂಕ್ಲು ಭರತ್ ಶೆಟ್ಟಿಗೆ ಒಂಜಿ ಕಾಲ್ ಮಲ್ತಂಡ ಆರು ಬರ್ತದೆ ಐತ ಚಿಕಿತ್ಸೆದ ಅಮೌಂಟನ್ನು ಕಮ್ಮಿ ಮಲ್ತೊಂದಿತ್ತೇರಿ. ಅಂಚೆನೆ ಇಜಿಂದ ಉಚಿತ ಆದ್ಲ ಟ್ರೀಟ್ಮೆಂಟ್ ಎಡ್ಡೆ ಕೊರೊಂದಿತ್ತೇರಿ. ಅಂಚಾದು ಅರ್ನ ಬಗ್ಗೆ ಎಂಕ್ಲೆ ಎಡ್ಡೆ ಉತ್ತಮ ಅಭಿಪ್ರಾಯ ಉಂಟು. ಬಕ್ಕ ನೆಟದೈತೆ ಸಮಸ್ಯೆ ಪನ್ಪಿನ ಅಂದರೆ ಡ್ರೈನೇಜ್ ಸಮಸ್ಯೆ ಉಂಡು. ಇತ್ತೆ ಮೇಯ್ನ್ ಆದ ಎಂಕಲ್ಲ ಮೀನುಗಾರಿಕೆಯನ್ನ ಮಸ್ತ್ ಸಮಸ್ಯೆ ಉಂಡು. ಅವು ಮತ್ತು ಅರ್ನೆಡ್ದು ಎಂಕ್ಲೆ ಮಸ್ತ್ ಉಪಕಾರ ಆಪುಣಂದು ಎಂಕ್ಲೆ ಎಂತ ದುಂಬುದ ಸರಕಾರದ ಶಾಸಕರು ಇಡೆಗೆ ಓಟ್ ಕೇಂದ್ರ ಬಂದಾಗ ಮಸ್ತ್ ಆಶ್ವಾಸನೆ ಕೊರ್ದಿತ್ತೇರು. ಆಂಡ ಓಲ ಈಡೇರಿ ಮಲ್ದಿಜೇರಾರು ಅವು ಅಂಚೆನೆ ಆಶ್ವಾಸನೆ ಅದೇ ಒರಿತಂಡು. ಅಂಚಾದ ಇತ್ತೆ ಎಂಕ್ಲು ಭರತ್ ಶೆಟ್ಟಿಡ ಮಸ್ತ್ ನಿರೀಕ್ಷೆ ದಿವಂದ ಬಕಾರ ಅವು ಕೆಲಸ ಮಲ್ಪುವಿರಂತ ಎಂಕ್ಲೆ ಮಸ್ತ್ ನಂಬಿಕೆ ಉಂಟು. ಪನ್ನ ಅರೆಗೋಸ್ಕರ ಎಂಕಲು ನೆಟದ ಮಹಿಳಾ ತಂಡ ಕಟ್ಟೊಂದು ಚುನಾವಣೆದ ಪ್ರಚಾರಗಳ ಇಳಿದ ದಯಪನ್ನ ಅರ್ನ ಮಿತ್ತು ನಿರೀಕ್ಷೆ ಉಪ್ಪನ ಬಂದ.
ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ BJP ಅಭ್ಯರ್ಥಿಯಾದ ಆಯ್ಕೆಯಿನ ಡಾಕ್ಟರ್ ಭರತ್ ಶೆಟ್ಟಿ ವೈ ಮೇರೆಗೆ ಪ್ರಥಮವಾದ ಯಾನು ಅಭಿನಂದನೆ ಕೊರೊಂದುಲ್ಲೆ ಅಂಚನೆ ಮೇರೆನು ಆಯ್ಕೆ ಮಂತಿನ ಅಂಚಿನ ಅಮಿತ್ ಶಾ ಬಕ್ಕ ಟೀಮ್ ಒಕ್ಲೆಗೆಲ್ಲ ಏನು ಧನ್ಯವಾದ ಪನ್ನೊಂದುಲ್ಲ ದಯಪಂಡ ನಮ್ಮ ಸುರತ್ಕಲ್ ಕ್ಷೇತ್ರಕ್ಕೆ ಒಂದು ಎಡ್ಡೆ ಅಭ್ಯರ್ಥಿನ ಕೊಡ್ತೇವೆ ಎಡ್ಡೆ ಎಜುಕೇಟೆಡ್ ಅಭ್ಯರ್ಥಿನ ಕೊಡ್ತೇವೆ ದಯಪಂಡ ಆರು ಪ್ರೊಫೆಷನಲ್ ಆದ ಡಾಕ್ಟರ್ ಆದಲ್ಲರು ಅಂಚ ಅರ್ನ ಮಿತ್ತು ಸಾಧಾರಣ ಮಸ್ತ್ ನಿರೀಕ್ಷೆ ಉಂಡು ಬಕ್ಕ ಪ್ರಕಾರ ಹಿಂದುತ್ವವಾದಿ ಯಾರು ನಮಗೆ ನೆಟ್ಟೆ ಸುರತ್ಕಲ್ ಕ್ಷೇತ್ರೋಡು ಮಸ್ತ್ ಅಹಿತಕರ ಘಟನೆ ನಡತ್ತುಂಡು ಸೊ ನಮ್ಮ ಕೈಕೋಸ್ಕರ ಒಂಜಿ ಎಡ್ಡೆ ಅಭ್ಯರ್ಥಿ ಬೋಡೊಂದು ನಮ್ಮಲ್ಲ ಮಾತ ಅಭಿಪ್ರಾಯ ಇತ್ತು ನೆಟ್ಟೆ ಕ್ಷೇತ್ರದ್ದು ಸೊ ಸೂಕ್ತವೇನೋ ಅಭ್ಯರ್ಥಿನ ಕೊಡ್ತಾರೆ ಸೊ ಅರ್ರೆ ಹಿಡಿದು ಎಂಕ್ಲೆ ಮೀನುಗಾರಿಕೆಗಳ ನೆಟ್ಟೆ ಮಸ್ತ್ ಸಮಸ್ಯೆ ಉಂಡು ಮೀನುಗಾರಿಕೆದ ಕೆರೋಸಿನ್ದ ಪಣ ಸೀಮೆಣ್ಣದ ಸಬ್ಸಿಡಿ ಬಗ್ಗೆ ಅವಡು ಬೊಕ್ಕ ಸರಿಯಾದ ಸಮಯಕ್ಕೆ ಎಂಕ್ಲೆ ಪೂರೈಕೆ ಆವಂದಿಜ್ಜಿ ನೆಟೆ ಸೊ ಐತ ಬಗ್ಗೆ ಎಲ್ಲ ಎಂಕ್ಲೆ ಅರ್ನ ಗಮನಕ್ಕೆ ಕಂದು ಐತೆ ಸೊ ಐಕಿಲ್ಲ ಆರೇನು ಆಯ್ನಾತ್ ಅತ್ಯಧಿಕ ಮತೋಡು ನಮ್ಮ ಗೆಂದಾದ ಕೊರಂಡ ನಮ್ಮ ಕ್ಷೇತ್ರಗೆ ಮಸ್ತ್ ಎಡ್ಡೆ ಒಂದು ಅಭ್ಯರ್ಥಿ ತಿಕ್ಕಿದ್ದಾರೆ ನಮಗೆ ಸೊ ಆರೇನು ಗೆಂದಾದ ಕೊರೋಡು ಬಕ್ಕ ಕಾರ್ಯಕರ್ತರನ್ನ ನಮ್ಮ BJP ಕಾರ್ಯಕರ್ತ ಬಂದ್ಪುಂಡಲ್ಲ ಆರು ಮಾತ ಎಲ್ಲಿಯ ಕಿರಿಯ ಬಕ್ಕ ಹಿರಿಯ ಮಾತ ಕಾರ್ಯಕರ್ತರಿಗೆಲ್ಲ ಎಡ್ಡೆ ಗೌರವ ಉಳ್ತದೆ ಮಾತೇರಲ್ಲ ಎಡ್ಡೆ ಗೈಡ್ ಮಲ್ಪುನಂಚಿನ ಕ್ಷೇತ್ರದ ರಡ್ಸ ಮಂಡಲ ಅಧ್ಯಕ್ಷ ಆದಿತ್ತೇರು ಅಧ್ಯಕ್ಷ ಆದಪ್ಪನಾಗಲ್ಲ ಪ್ರತಿ ಒಂಜಿ ಪಕ್ಷದ ಸಮಸ್ಯೆ ಒಪ್ಪಡು ದಾದಾ ಸಮಸ್ಯೆ ಎತ್ತಂಡಲ್ಲ ಪಂಡಿನ ಏನು ಕಾಲ್ ಮಲ್ತಿನ ಇಮಿಡಿಯೇಟ್ ಅದು ಸ್ಪಂದನೆ ಮಲ್ತಂದಿರ್ತಾರೆ ಅವು ರಾತ್ರಿ ಒಪ್ಪಡು ಏತು ರಾತ್ರಿ ಅನ್ಲ ಮಲ್ಲೇಜಿ ಎನಿ ಟೈಮ್ ಬಕ್ಕ ಅರ್ನ ಡಾಕ್ಟರ್ ವೃತ್ತಿ ಏನೇಟ ಅವರ ಮಸ್ತ್ ಎಂಕಲ್ನ ಪಣಮೂಲು ಎಂಕಲ್ನ ಪರಿಸರದ್ದು ದಾದಾನ್ಲ ಮಕ್ಕಳನ್ನ ಪೇಷಂಟ್ ನಕಲ್ನ ಸಮಸ್ಯೆ ತಂಡ ಪಣಗ ಅಲ್ಪ ಏಜಿಗೆ ಅಡ್ಮಿಟ್ ಅದಲ್ಲ ಆದಿತ್ತಂಡ ಆರೆಗೆ ಒಂಜಿ ಕಾಲ್ ಮಲ್ತು ಪಂಡು ಆರೇ ಅವೇನು ಮಾತ ತಗೊಂಡಿರ್ತಾರೆ ದಾದ ಅಕಲ್ನ ಖರ್ಚು ಉಪ್ಪಾಡು ದಾದಾನ ಸಮಸ್ಯೆ ಉಪ್ಪಾಡು ಡಾಕ್ಟರ್ ಎಡ ಪಾತಾರೆ ಅದೆಲ್ಲ ಉಪ್ಪಾಡು ಸೊ ಆರು ಮಸ್ತ್ ಇತ್ತನೇ ಸಮಾಜ ಸೇವೆ ಆಲ್ರೆಡಿ ತೊಡಗಿದಿನಾರು ಸೊ ಕೂಡಲ ಆರೇದು ಮಸ್ತ್ ನಿರೀಕ್ಷೆ ಉಂಟು ಈ ಕ್ಷೇತ್ರಗೂ ಸೊ ಎಂಕಲಿಗೆ ಸೂಕ್ತವೇನೋ ಅಭ್ಯರ್ಥಿ ಕೊಡ್ತಾರೆ ಆರೇನು ಗೆಂದಾದ ಕೊರ್ಪಿನ ಕರ್ತವ್ಯ ನಮ್ಮ ಪ್ರೊಫೆಸರ್ ಡಾಕ್ಟರ್ ವೈ ಭರತ್ ಶೆಟ್ಟಿ ಪ್ರಜ್ಞಾವಂತರ ನಾಡಿನ ಹೃದಯವಂತ ರಾಜಕಾರಣಿ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರ ರಾಜಕೀಯ ಯಶೋಗಾಥೆಗೆ ನಾವೆಲ್ಲ ಸೇರಿ ಮುನ್ನುಡಿ ಬರೆಯೋಣ.